ಮಂಗಳೂರಿನ ತಲಪಾಡಿಯ ದೇವಿನಗರದಲ್ಲಿ ಭಾನುವಾರ ತುಳುನಾಡು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಿರ್ಮಾಣಗೊಂಡ ಶಾರದಾ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಗೊಂಡಿತು. ಶಾರದಾ ಆಯುರ್ವೇದ ಆಸ್ಪತ್ರೆಯನ್ನ ಉದ್ಘಾಟಿಸಿ ಮಾತನಾಡಿದ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್, ಸಮಗ್ರ ಔಷಧ ಪದ್ಧತಿ ಜನರಿಗೆ ಒಂದೇ ಸ್ಥಾನದಲ್ಲಿ ಸಿಗುವಂತಹ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಜನರಿಗೆ ಉಪಯುಕ್ತವಾಗುವ ಉದ್ದೇಶದಿಂದ ಇಂತಹ ಕೇಂದ್ರಗಳ ಸ್ಥಾಪನೆಗೆ ಆಯುಷ್ ಸಚಿವಾಲಯ ಹೆಚ್ಚಿನ ಒತ್ತು ನೀಡಲಿದೆ ಎಂದು ಅಭಿಪ್ರಾಯಪಟ್ಟರು. Progressive and continuously evolving the knowledge system with universal attributes. The integrated approach to the healthcare and cure has been basic map 6 of the Ayurveda practices. Such integrative medical system approaches takes the best of what is available from the both perspectives without bringing hierarchies or even intention to undermine any should be more successful in achieving the affordable global healthcare solution. The focus of the integration has to shift to collaboration between practitioners in the interest of the patient. We need to establish integrated clinical center. ಇನ್ನು ಉಡುಪಿ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿ ಮಾತನಾಡಿ, ಶಿಕ್ಷಣದೊಂದಿಗೆ ಶಾರದಾ ಸಂಸ್ಥೆ ಅಪರೂಪದ ಆಯುರ್ವೇದ ಆಸ್ಪತ್ರೆಯನ್ನ ಆರಂಭಿಸಿ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದೆ. ಯಾವುದೇ ಚಿಕಿತ್ಸೆಯಿಂದ ಆಗದ ಲಾಭ ಆಯುರ್ವೇದ ಚಿಕಿತ್ಸೆಯಿಂದ ಸಾಧ್ಯವಿದೆ ಎಂದರು. ಏನು ಮಾಡಿದರೂ ಆ ಗರಿಗೆ ನಾಶ ಆಗುವುದೇ ಇಲ್ಲ ಮತ್ತು ಚಿಗುರುತ್ತದೆ. ಏನೇ ಮಾಡಿ ಆ ಗರಿಗೆ ನಾಶ ಆಗುವುದೇ ಇಲ್ಲ. ಅದರಂತೆ ಸಂಸ್ಕೃತ ಭಾಷಾ ಗರಿಕೆ ಇದ್ದಂತೆ ಹೊರಗರು ಕೂಡಲು ಏನಾದರೂ ಕೂಡ ಸಂಸ್ಕೃತ ಭಾಷೆಗೆ ನಾಶವಿಲ್ಲ ಅಂತ ಹೇಳಿ ಆ ಮೈಸೂರಿನಲ್ಲಿ ಉತ್ತರ ಗರಿಕೆಯಂತೆ ಸಂಸ್ಕೃತ ಭಾಷೆ ನಮ್ಮ ಭಾರತೀಯ ಕಲೆ, ಭಾರತೀಯ ವಿದ್ಯೆ ಏನೇ ಆಗಲಿ, ಏನೇ ಆಘಾತವಾಗಲಿ ಅದನ್ನು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಅಮರ ವಿದ್ಯೆ ಎಂಬುದಾಗಿ ನಾವು ಧೈರ್ಯ ಮಾಡಬೇಕು. ಅದನ್ನು ಉಳಿಸುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು. ಆ ದೃಷ್ಟಿಯಿಂದ ಆಯುರ್ವೇದ ವಿದ್ಯೆಯನ್ನು ಉಳಿಸುವ ಅದರ ಲಾಭವನ್ನು ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಮತ್ತು ಆದರ್ಶವಾದ ಒಂದು ಆಸ್ಪತ್ರೆಯನ್ನು ಈ ಶಾರದಾ ಸಂಸ್ಥೆ ನಡೆಸಿದ್ದು ಬಹಳ ಶ್ಲಾಘನೀಯ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾತನಾಡಿ, ಆಯುರ್ವೇದ ಔಷಧ ಅಲ್ಲ, ಅದೊಂದು ಉತ್ತಮ ಆಹಾರ ಪದ್ಧತಿ. ನಮ್ಮ ದೇಶದ ಋಷಿ ಮುನಿಗಳು ವಿಶ್ವಕ್ಕೆ ಕೊಟ್ಟ ಕೊಡುಗೆ. ಇದನ್ನ ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದ್ರು. ಯಾವಾಗ ನಮ್ಮ ಆಯುರ್ವೇದವೆಲ್ಲ ನಾಶ ಮಾಡಿ ಎಲ್ಲ ಜನರಿಗೆ ಬಹಳಷ್ಟು ಹಿಂದೆ ಹೋಗಿದೆ. ಮಕ್ಕಳಿಗೆ ಜೀವ ಬರಬೇಕಾದ್ರೆ ಫುಲ್ ಫೋರ್ಸ್ನಲ್ಲಿ ಬರೋದ ಕೆಲಸಕ್ಕೆ ಆಗಬೇಕು. ಒಮ್ಮೆ ಅವೇರ್ನೆಸ್ ಎಲ್ಲ ಜನರಿಗೆ ಅದು ಬಿಟ್ಟರೆ ಅದು ಖಂಡಿತವಾಗಿ ಅದು ನೆಲೆ ನಿಲ್ಲುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ನಾನು ನಿಮಗೆಲ್ಲರಿಗೂ ನನ್ನ ವಿಷಯ ಶುಭಾಶಯಗಳನ್ನು ಸಲ್ಲಿಸುತ್ತಾರೆ. ಆಯುರ್ವೇದದಲ್ಲಿ ಎಲ್ಲ ಸರಿ ಬಿಟ್ಟರೆ ನಿಮ್ಮ ಔಷಧ ನಮ್ಮ ಪಕ್ಕದ ವಿವಿಧ ಗಿಡಮೂಲಿಕೆ ಮತ್ತು ಮರಗಳ ಮದ್ದಗಳು ಅದರ ಜೊತೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಆ್ಯಕ್ಚುಲಿ ನಾನು ಯಾವ ಹೇಳೋದಿದೆ, ನಮ್ಮ ಮನುಷ್ಯರಿಗೆ ಅತ್ಯುತ್ತಮವಾದ ಔಷಧ ಯಾವುದು ಹೇಳಿದ್ರೆ 2 ಔಷಧ ಇದೆ. ಜ್ಞಾನಕ್ಕೆ ಭಾಳ ಉದಾಸೀನ. 2 ಔಷಧ, ಒಂದು ಸ್ವಚ್ಛವಾದ ಒಂದು ಗಾಳಿ ಮತ್ತು ಬೇಕಾದಷ್ಟು ನೀರು ಕುಡಿಯುವುದು. ಈ ಸಂದರ್ಭ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆ ಮತ್ತು ಸೌಲಭ್ಯಗಳ ಮಾಹಿತಿ ಪತ್ರವನ್ನ ಬಿಡುಗಡೆಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ವಾಸುದೇವ ಅಸ್ರಣ್ಣ, ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್, ಉಪಾಧ್ಯಕ್ಷ ಪ್ರೊಫೆಸರ್ ಕೆಎಸ್ ಕಲ್ಲೂರಾಯ, ಟ್ರಸ್ಟಿ ಎಚ್ ಸೀತಾರಾಮ ಮೊದಲಾದವರು ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.